ನಮಸ್ಕಾರ ವೀಕ್ಷಕರೇ, ವಿಜಯ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮಲ್ಲಿ ಬಹಳ ಮಂದಿಗೆ ಸಾಧನೆಯ ಮೆಟ್ಟಿಲೇರಿದವರ ಬಗೆಗೆ ಒಂದಷ್ಟು ತಿಳಿದುಕೊಳ್ಳಬೇಕು ಅನ್ನುವಂಥ ಕುತೂಹಲ ಇರೋದು ಸಹಜ. ಬಹುಶಃ ನಮ್ಮ ರಾಜ್ಯದಲ್ಲಿ ಅಂತಹ ಸಾಧನೆಯ ಮೆಟ್ಟಿಲೇರಿದವರು ಡಾಕ್ಟರ್ ವಿಜಯ ಸಂಕೇಶ್ವರ ಅವರು. ಬಹುಶಃ ಅವ್ರ ಬಗ್ಗೆ ತಿಳಿದುಕೊಳ್ಬೇಕು, ಅವರು ಯಾವ ರೀತಿಯ ಸಾಧನೆಯ ಮೆಟ್ಟಿಲುಗಳನ್ನು ಏರಿಕೊಂಡು ಬಂದಿದ್ದಾರೆ ಅನ್ನುವಂಥ ಒಂದಷ್ಟು ಉತ್ಸಾಹಗಳು ಮತ್ತಷ್ಟು ಕುತೂಹಲಗಳು ಇರುವುದು ಸಹಜ. ಹಾಗಾಗಿ ಆ ಕುತೂಹಲಕ್ಕಾಗಿಯೇ ಇವತ್ತು ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ಬಹುಶಃ ಅವರ ಹಿನ್ನೆಲೆಗಳ ಬಗೆಗೆ ಆಗಲಿ ಅಥವಾ ಅವರು ನಡೆದುಕೊಂಡು ಬಂದಂಥ ದಾರಿಯ ಬಗೆಗೆ ಆಗಿರಲಿ ಎಲ್ಲ ಹಾದಿಗಳನ್ನು ಮೆಟ್ಟುಕೊಂಡು ಬಂದಿದ್ದಾರೆ. ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳಿಕ್ಕಾಗಿ ಬಹಳ ನಮ್ಮ ಒಂದು ಕರೆಗೆ ಹೋಗೊಟ್ಟು ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ. ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ನಾನು ಬರಮಾಡಿಕೊಳ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಭಾಳ ಸಂತೋಷ ಆಗ್ತಾ ಇದೆ, ನಮ್ಮ ಸ್ಟುಡಿಯೋಗೆ ನೀವು ತಾವು ಬಂದಿದ್ದೀರಿ ಮತ್ತು ಭಾಳ ಮಂದಿಗೆ ಭಾಳಷ್ಟು ಈಗಾಗಲೇ ನಾನು ಹೇಳಿದ ಕುತೂಹಲಗಳಿದ್ದಾವೆ ತಮ್ಮ ಬಗ್ಗೆ. ಆ ಎಲ್ಲ ಕುತೂಹಲಗಳಿಗೆ ನಮ್ಮ ಮೂಲಕ ಆ ಪ್ರಶ್ನೆಗಳನ್ನು ನಿಮ್ಮ ಮಧ್ಯೆ ನಾವು ಇಡ್ತಾ ಇದ್ದೇವೆ. ಸರ್, ಭಾಳ ಮುಖ್ಯವಾಗಿ ಕನಸುಗಳು ಮತ್ತು ಸಿನಿಮಾಗಳಲ್ಲಿ ಒಬ್ಬ ಏನೋ ಭಾಳ ಕಷ್ಟದಲ್ಲಿದ್ದವನು ಏನೋ ಸಾಧನೆ ಮಾಡ್ಕೊಂಡು ಮತ್ತೆ ಮೇಲೇರಿ ಬರ್ತಾನೆ ಅಂತ ಅನ್ನುವಂಥದ್ದು. ಇನ್ನು ಕನಸುಗಳಲ್ಲೂ ಕೂಡ ಹಾಗೆ ಇದು ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿಕೊಳ್ಳುವಂಥದ್ದು. ಅಂದರೆ ನಾನು ಇಲ್ಲಿ ಹೇಳುವಂಥದ್ದು, ನಮಗೆಲ್ಲ ತಿಳಿದ ಹಾಗೆ ಡಾಕ್ಟರ್ ವಿಜಯ ಸಂಕೇಶ್ವರ ಅವರು ತುಳಿದು ಬಂದ ಹಾದಿಯಲ್ಲಿ ಒಂದು ಲಾರಿ ಇತ್ತು ಅವರಲ್ಲಿ. ಈಗ ಒಂದು ದೊಡ್ಡ ಕಂಪನಿಯನ್ನೇ ಮುನ್ನಡೆಸ್ತಾ ಇದ್ದಾರೆ, ಹಲವಾರು ಕಂಪನಿಗಳಿದ್ದಾವೆ ಅಂತ ಅನ್ನುವಂಥದ್ದು. ನಾನು ಸ್ವಲ್ಪ ತಿಳಿದುಕೊಳ್ಬೇಕು ಸರ್, ಒಂದು ಕುತೂಹಲ. ಕನಸುಗಳನ್ನು ಕಾಣೋದು ಮಾನವ ಸಹಜ ಪ್ರವೃತ್ತಿ. ಆ ಕನಸು ಕಾಣದೇ ವ್ಯಕ್ತಿ ಯಾರೂ ಇಲ್ವಾ ಅಂತ ಹೇಳ್ಬೋದು. ಇವತ್ತಿನ ಸನ್ಯಾಸಿಗಳು ಕೂಡ ಅನೇಕ ಕನಸುಗಳು ಯೋಜನೆಗಳು ಇರುತ್ತೆ. ಆ ಕನಸು ಕಂಡದ್ರಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು, ಯಾವುದು ಒಳ್ಳೆಯ ಕನಸು, ಯಾವುದು ಮಾಡಬಾರ್ದು ಅನ್ನೋದು. ಆ ಒಳ್ಳೆಯ ಕನಸುಗಳು ನೂರಾರು ಸಾವಿರಾರು ಇರ್ಬೋದು. ನಾವು ಅದರಲ್ಲಿ ಆಯ್ಕೆ ಮಾಡಿಕೊಂಡು ಅದನ್ನೇ ಕಟ್ಟಬೇಕು ಅಂತ ನಾವು ಬೆನ್ನಟ್ಟಬೇಕು. ನೀವು ಹೇಳಿದ್ರಲ್ಲ, ಸಿನಿಮಾ ತಾರೆಯವರು ಕನಸು ಕಾಣ್ತಾರೆ, ಮೇಲೆ ಬರ್ತಾರೆ, ಕೆಲವರು ಬರಲ್ಲ ಅಂತ ಹೇಳಿ. ಸಿನಿಮಾ ತಾರೆ ಇರ್ಬೋದು. ಇವತ್ತು ಸಿನಿಮಾ ನಮಗೂ ಒಂದು ರೀತಿಯಲ್ಲಿ ಕನಸಿನ ಥರ. ಅದು ಸಿನಿಮಾದಲ್ಲಿ ನಡೆಯುವಂಥದ್ದನ್ನೇ ನನ್ನ ಮನಸ್ಸಿನಲ್ಲಿ ನಾನು ತೆಗೆದುಕೊಂಡು ಹೀಗೆ ಆಗಬೇಕು ಅಂತ ಹೇಳೋದು. ಆದರೆ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಒಬ್ಬ ಸಣ್ಣ ಬಡವನಾಗಿರ್ತಾನೆ ಅಥವಾ ಏನು ಸಾಧನೆ ಮಾಡ್ತಾ ಮತ್ತೆ ಮೆಟ್ಲೇರಿ ಬರ್ತಾನೆ ಅಂತ ಅನ್ನುವಂಥದ್ದು. ಸೊ ಅಂತಹ ಕುತೂಹಲಗಳು ಇರುವಂಥದ್ದು. ಯಾವುದೇ ಸಾಧನೆಯಲ್ಲಿ ದುಡ್ಡು ಮತ್ತು ಬುದ್ಧಿವಂತಿಕೆ, ಕ್ವಾಲಿಫಿಕೇಷನ್ಸ್ ಬೇಕು, ಅವೆಲ್ಲ ಬೇಕು. ಅದು ಇಲ್ಲದೆ ಯಾವುದಾಗಲ್ಲ. ಅದು ಸೆಕೆಂಡರಿ, ಅಷ್ಟು ಮುಖ್ಯವಲ್ಲ, ಪ್ರಾಮುಖ್ಯವಲ್ಲ. ಪ್ರಾಮುಖ್ಯವಾಗಿರೋದು ಛಲ, ಪ್ರಾಮಾಣಿಕತೆ ಮತ್ತು ಅದನ್ನು ಮುಟ್ಟಲೇಬೇಕು ಅನ್ನೋ ಗುರಿ. ಅದರ ಹಿಂದೆ ನಾವು ಇನ್ವಾಲ್ವ್ಮೆಂಟ್ ಅಂತಾರಲ್ಲ, ನಾವು ತುಂಬ ಆಳವಾಗಿ ಹೋಗಬೇಕಾಗತ್ತೆ. ಈಗ ಜನರು ಏನಾಗ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ತಾತ್ಪೂರ್ತಿಕ, ಅದು ಸ್ವಲ್ಪ ಅರ್ಧ ದಾರಿಗೆ ಬಂದು ವಾಪಸ್ ಹೋಗ್ಬಿಡೋದು, ಅಥವಾ ಇನ್ನು ಮುಂದೆ ನನ್ನ ಕಡೆ ಆಗಲ್ಲ ಅನ್ನೋ ಮನೋಭಾವನ ಅವರಲ್ಲಿ ಬರುತ್ತೆ. ಆ ರೀತಿ ಆಗಬಾರ್ದು. ಮೊದಲಿನಕ್ಕಿಂತನೂ ದಿನಕ್ಕೆ ಸಣ್ಣ ವ್ಯಾಪಾರ ಇರ್ಬೋದು, ದೊಡ್ಡ ವ್ಯಾಪಾರ ಇರ್ಬೋದು, ಅವನು ಬದುಕೋದು ತುಂಬ ಕಷ್ಟ ಇದೆ. ಈಗ ಜಗತ್ತಿನಾದ್ಯಂತ ಕ್ರಾಂತಿ ನಡೀತಾ ಇದೆ. ಆರ್ಗನೈಸ್ ಸೆಕ್ಟರ್ಸು ಮತ್ತು ಕಾರ್ಪೊರೇಟ್ ಸೆಕ್ಟರ್ಸ್ ಮಾತ್ರ ಬದುಕುತ್ತೆ, ಚಿಕ್ಕವರು ಬದುಕೋಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ. ಚಿಕ್ಕವರು ಮತ್ತು ಮಧ್ಯಮ ವರ್ಗದವರು ಬದುಕಲ್ಲ ಅನ್ನೋದು ಒಂದು ತಪ್ಪು ತಿಳುವಳಿಕೆ ಇದೆ. ಅದು ಭಾಳ ತಪ್ಪು. ನಾವು ಅದಕ್ಕೆ ಒಪ್ಪಲ್ಲ. ನಾನು ಅನೇಕ ಕಾನ್ಫರೆನ್ಸ್ನಲ್ಲಿ ಎಲ್ಲ ಹೋಗಿರ್ತೀನಿ, ನೋಡಿರ್ತೀನಿ. ಮೊನ್ನೆ ಕೂಡ ಒಂದು ದಿಲ್ಲಿಯಲ್ಲಿ 3 ದಿವಸ ಕಾನ್ಫರೆನ್ಸಿಗೆ ಹೋಗಿದ್ದೆ. ನಮ್ಮ ದೇಶದ ಎಕಾನಮಿಯಲ್ಲಿ SMEಗಳ ಪಾತ್ರ 80% ಇದೆ. SME ಅಂದರೆ ಸ್ಮಾಲ್ ಆ್ಯಂಡ್ ಮಿಡಲ್ ಸೈಜ್ ಎಂಟರ್ಪ್ರಿನರ್ಸ್. ಈಗ ದೊಡ್ಡ ದೊಡ್ಡ ಕಂಪನಿಗಳ ಹಿಂದೆ ಇವರು ಈಗ ಹೆಂಗೆ ಹೀರೋ ಪರದೆ ಮುಂದೆ ಆ್ಯಕ್ಟಿಂಗ್ ಮಾಡ್ತಾನೆ, ಪರದೆ ಹಿಂದೆ ಅನೇಕ ಜನ ಇರ್ತಾರಲ್ಲ, ಹಾಗೆ ಅವುಗಳ ಪಾತ್ರ ಭಾಳ ದೊಡ್ಡದಿದೆ. ಆ SMEಗಳು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗಿ ಒಂದು ಪ್ರಿನ್ಸಿಪಲ್ ಇಟ್ಕೊಂಡು ಮಾಡ್ತಾರೆ. ಸರ್, ನಾನು ಈ ನಡುವೆ ಒಂದು ಕೇಳುವಂಥದ್ದು, ಭಾರತದಲ್ಲಿ ಬಹುಶಃ FDI ಬಂತು ಅಂತ ಅನ್ನುವಂಥದ್ದು ಮತ್ತು ಗ್ಲೋಬಲೈಸೇಷನ್ ಆದಂಥ ಸಂದರ್ಭದಲ್ಲಿ ಇಲ್ಲಿಯ ಸಣ್ಣ ಉದ್ಯಮಿದಾರರಿಗೂ ಕೂಡ ಒಂದು ಆತಂಕ ಇದ್ದದ್ದು. ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು ನಮ್ಮನ್ನೇ ನುಂಗಿ ಹಾಕಿಕೊಳ್ತವೆ ಅಂತ ಅನ್ನುವಂಥದ್ದು. ಇಲ್ಲ, ಅದು ತಪ್ಪು. ಬಹುಶಃ ಆ ಆತಂಕಗಳು ನಮ್ಮನ್ನು ಮತ್ತೆ ಮೆಟ್ಟಿಲಿಕ್ಕೆ ಸಾಧ್ಯ ಆಯಿತಾ ಅಂತ? ಇಲ್ಲ, ಒಬ್ಬರಿಗೊಬ್ಬರು ನುಂಗ್ಲಿಕ್ಕೆ ಸಾಧ್ಯ ಇಲ್ಲ. ಇವ್ರದೇ ಆದಂಥ ಇಮೇಜ್ಗಳನ್ನು ಬೆಳೆಸ್ಕೋಬೇಕು.
ಮತ್ತು ದೊಡ್ಡ ಉದ್ಯಮಿಗಳಿಗೆ ಪೂರಕವಾಗಿ ಸಣ್ಣ ಉದ್ಯಮಿಗಳು ಬೇಕೇ ಬೇಕು. ಮತ್ತು ನಾವು ಸ್ಪರ್ಧಾತ್ಮಕ ಈ ಜಗತ್ತಿನಲ್ಲಿ ನಾವು ಆ ಮಟ್ಟಕ್ಕೆ ನಾವು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡಬೇಕು. ಟೆಕ್ನಾಲಜಿ ಅಂದರೆ ಒಂದು 100-200 ಕೋಟಿ ರೂಪಾಯಿದು ಒಂದು ದೊಡ್ಡ ಫ್ಯಾಕ್ಟ್ರಿ ಹಾಕಿದ ಟೆಕ್ನಾಲಜಿ ಅನ್ನೋದು ಹೇಳಿದರೆ ನಾವು ಒಪ್ಪಲ್ಲ. ಈವನ್ ಒಂದು ರೋಡ್ ಸೈಡ್ನಲ್ಲಿ ಒಂದು ಟೀ ಮಾಡೋರು ಅಥವಾ ಒಂದು ಬಜ್ಜಿ ಸೋಡಾ ಮಾಡೋನು ಅವನದೇ ಆದಂಥ ಒಂದು ಫಾರ್ಮುಲಾದಲ್ಲಿ ಮಾಡಿದರೆ ಇವತ್ತಾದ್ರೂ ಎಲ್ಲ ಊರಲ್ಲಿ ನೋಡ್ತಿದ್ದೀರಿ. ಒಂದು ಬಜ್ಜಿ ಅಂಗಡಿ ಇರ್ಬೋದು ಅಥವಾ ಒಂದು ತಿನಿಸಿರ್ಬೋದು, 100 ಅಂಗಡಿ ಇರುತ್ತೆ, 1-2 ಅಂಗಡಿಗೆ ಮಾತ್ರ ರಶ್ ಇರುತ್ತೆ. ಹೌದು, ಬಡದಾಡಿ ಕ್ಯೂ ಹೆಚ್ಚು ಜನ ತೊಗೊತಾರೆ, ಮಿಕ್ಕದ ಕಡೆ ಯಾಕೆ ತೊಗೊಳ್ಳೋದಿಲ್ಲ. ಕರೆಕ್ಟ್. ಅಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ, ಎಸ್, ಅದಕ್ಕೆ ಆ ಶ್ರದ್ಧೆಯಿಂದ ಮಾಡಿದ್ದು ಪ್ರಾಡಕ್ಟ್ ಏನು ಕೊಡ್ತಾನಲ್ಲ ಅದು ಇಂಪಾರ್ಟೆಂಟು. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಲ್ಲ. ನಾನು ಜಗತ್ತಿನಲ್ಲಿ ಒಂದು 50 ದೇಶವನ್ನು ಅಡ್ಡಾಡಿದ್ದೀನಿ. ನಮ್ಮ ದೇಶದಲ್ಲಿ ಮಾತ್ರ ನಮ್ಮದು ಚಿಕ್ಕ ಉದ್ದಿಮೆ, ನಾವು ದಕ್ಷಿಣ ಕನ್ನಡ ಬಿಟ್ಟು ಹೊರಗಡೆ ಹೋಗೋಕ್ಕಾಗಲ್ಲ. ನಮ್ಮದು ಚಿಕ್ಕ ಉದ್ದಿಮೆ, ನಾವು ಬಳ್ಳಾರಿ ಡಿಸ್ಟಿಕ್ಕಿಗೆ ಮಾತ್ರ. ಆದರೆ ನೀವು ಸ್ವೀಡನ್ನು ಈ ಥರ ಸ್ಪೇನು ಈ ಥರ ಒಂದು ದೇಶಗಳಿಗೆ ಹೋದರೆ, ಸ್ವೀಡನ್ ನೀವು ಇವತ್ತೇ ಮತ್ತು ಜರ್ಮನಿ ನಮ್ಮ ಕರ್ನಾಟಕದ ಕಾಲು ಭಾಗ ಅನ್ಬೋದು ಅಥವಾ ಒಂದು ಗೋವಾದಷ್ಟು ಇರ್ಬೋದು. ಅವರು ಏನೋ ಒಂದು ಪ್ರೊಡಕ್ಷನ್ ಮಾಡಿದರೆ ಜಗತ್ತಿನ ಮಾರ್ಕೆಟಿನ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಮೋರ್ ದೆನ್ 90% ದೇ ಹ್ಯಾವ್ ಟು ಎಕ್ಸ್ಪೋರ್ಟ್. ಇಲ್ಲಿ ಹೈನು ಉದ್ಯಮವನ್ನು ಮಾತ್ರ ನಂಬಿಕೊಂಡು ಬದುಕಬೇಕಾಗಿತ್ತು ಅಂತ ಒಂದು ಸಂದರ್ಭ. ಈಗ ನಮ್ಮಲ್ಲಿ ನಾನು ಕೂಡ ಕೆಲವೊಂದು ಮೀಡಿಯಮ್ ಸ್ಕೇಲ್ ಎಂಟರ್ಪ್ರಿನರ್ಸ್ ಭೇಟಿ ಆಗ್ತಿರ್ತಾರೆ. ಅವರು ಒಂದು ಯಾವುದಾದ್ರು ಒಂದು ಚುರುಮರ ಫ್ಯಾಕ್ಟ್ರಿನೋ, ಅವಲಕ್ಕಿ ಫ್ಯಾಕ್ಟ್ರಿನೋ, ಬ್ರೆಡ್ ಫ್ಯಾಕ್ಟ್ರಿನೋ ಹಾಕಿರ್ತಾರೆ. ನಾವು ಹುಬ್ಬಳ್ಳಿಯವರು, ನಮ್ಮದು 2 ಡಿಸ್ಟಿಕ್ಕಿಗೆ ಮಾತ್ರ ನಮ್ಮದು ಸೀಮಿತ. ಕರೆಕ್ಟ್. ನಾವು ಮಂಗಳೂರಿನವರು, ನಾವು ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದೆ, ನಮ್ಮದು ಮಂಗಳೂರಿಗೆ ಮಾತ್ರ ಸೀಮಿತ. ಅವರೇ ಒಂದು ಚೈನಾ ವಾಲ್ ನಿರ್ಮಾಣ ಮಾಡ್ಕೊಂಬಿಟ್ಟಿರ್ತಾರೆ. ಇಷ್ಟೇ ನಮ್ಮದು ಸೀಮಿತ, ನಾವು ಅದಕ್ಕಿಂತ ಮುಂದೆ ಹೋಗಕ್ಕೆ ಆಗಲ್ಲ ಅಂಥೇಳಿ. ನಾನು ಹೇಳಿದ್ದು ನಾನು ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತೇಳಿ. ಇವತ್ತು ನಮ್ಮ ಸನ್ನಿಲ್ಲ ಬೆಳಗಾವದಲ್ಲಿದ್ದಾರೆ, ಆದಿತ್ಯ ಮಿಲ್ಕ್ ಅಂತ ಮಾಡ್ತಾ ಇದ್ದಾರೆ. ಬೆಳಗಾವಿಯಿಂದ 30 ಕಿಲೋಮೀಟ್ರ್ ಒಂದು ಹಳ್ಳಿಯಲ್ಲಿ. ಓಕೆ, ಐಸ್ ಕ್ರೀಮ್ ಮಾಡೋರು ಕೂಡ ಕರ್ನಾಟಕದಲ್ಲಿ 100 ಜನ ಇದ್ದಾರೆ. ರಾಜ್ಯ ಬಿಟ್ಟು ಹೊರಗಡೆ ಹೋಗಿಲ್ಲ. ಅವನು ಒಂದು ಸಂದರ್ಭದಲ್ಲಿ ಐಸ್ ಕ್ರೀಮ್ ಕೂಡ ಉದ್ಯಮ ಅಂತ ಅನ್ನುವಷ್ಟರ ಮಟ್ಟಿಗೆ ಇರಲಿಲ್ಲ. ಈಗ ಅವನು ಕೂಡ ಯಂಗ್ಸ್ಟರ್ಸು, ಗ್ರ್ಯಾಜುಯೇಟು, ಒಳ್ಳೆ ಮನುಷ್ಯ, 7 ವರ್ಷದಿಂದ ಮಾಡ್ತಾ ಇದ್ದಾರೆ ಆ ಉದ್ಯಮ. ಇವತ್ತು ಅವರು ಕೋಚಿನ್, ಎರ್ನಾಕುಲಮ್, ಅಹಮದಾಬಾದ್, ಬಾಂಬೆ, ಹೈದರಾಬಾದ್ವರೆಗೆ, ಕೊಯಮತ್ತೂರು, ಚೆನ್ನೈವರೆಗೆ ಕಳಿಸ್ತಾ ಇದ್ದಾರೆ ಐಸ್ ಕ್ರೀಮ್ಗಳನ್ನು. ಈ ಥರ ಆ ಒಂದು ಬೆಳೀಬೇಕು ಅನ್ನೋ ಹುಚ್ಚಿರಬೇಕು, ಹುಮ್ಮಸ್ಸ ಇರಬೇಕು, ಅದು ಸಾಧ್ಯ. ಇಲ್ಲಿ ನನಗೆ ಒಂದು ಮೂಡುವಂಥ ಒಂದು ಪ್ರಶ್ನೆ ಸರ್, ಬಹಳ ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ ಉದ್ಯಮಿಗಳು ಅಂತ ಹೇಳ್ತಾ ಇದ್ದೇವೆ. ಈಗ ಮಂಗಳೂರಲ್ಲಿ ತೆಗೆದುಕೊಳ್ಳಿ, ಹಂಚಿನ ಉದ್ಯಮ ಅಥವಾ ಗೇರು ಉದ್ಯಮ. ಗೇರು ಉದ್ಯಮ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಡೀತಾ ಇದೆ, ಯಾಕಂದರೆ ವಿದೇಶಗಳಲ್ಲಿ ಬಹಳ ದೊಡ್ಡ ಬೇಡಿಕೆ ಇದೆ. ಹಂಚಿನ ಉದ್ಯಮಕ್ಕೂ ಕೂಡ ಒಂದೆಡೆ ಬೇಡಿಕೆ ಇದೆಯೋ ಇಲ್ಲವೋ, ಆದರೆ ಯಾಕೋ ಏನೋ ಈ ಸಾಂಪ್ರದಾಯಿಕ ಉದ್ಯಮಿಗಳನ್ನು ನಂಬಿಕೊಂಡು ಬದುಕ್ತಾ ಇದ್ದಾರೆ ಅಥವಾ ಅದನ್ನು ನಡೆಸ್ತಾ ಇದ್ದ ಒಬ್ಬ ಉದ್ಯಮಿ ಕೂಡ ಅದನ್ನು ಹಿಂದೆ ಜಾರಿದ್ದು ಅಂತ ಹೇಳ್ಬೋದು. ಅಥವಾ ನೀವು ಹೇಳ್ತಾ ಇರುವಂಥ ಅಂಶಗಳು ಅಲ್ಲಿ ಇಂಥ ಕೆಲವು ಪ್ರಶ್ನೆಗಳು ಉದ್ಭವಿಸಿಕೊಳ್ಳುತ್ತೆ ಅಂತ ನಾನು ಎಲ್ಲದಕ್ಕೂ ಕೂಡ ಹೇಳ್ತಾ ಇದ್ದೆ. ಸಾಂಪ್ರದಾಯಿಕ ಈ ಹಂಚಿನಲ್ಲಿ ಕೂಡ ನಾನು ಅದ್ರ ಬಗ್ಗೆ ಅನುಭವ ಇಲ್ಲ. ನಾನು 1-2 ಹಂಚು ಫ್ಯಾಕ್ಟ್ರಿ ಭೇಟಿ ಆಗಿದ್ದೀನಿ. ಹೆಚ್ಚು ಟೆಕ್ನಾಲಜಿ ಅದರಲ್ಲಿ ಅಡಾಪ್ಷನ್ ಮಾಡಿದರೆ, ವೆರೈಟಿ ಕೊಟ್ಟರೆ, ಅಥವಾ ಈಗ ನೋಡಿ ಯಾಕೆ ಅಂತೀನಿ ವೆರೈಟಿ ಅಂದರೆ, ಸಾಮಾನ್ಯವಾಗಿ ಒಂದು 40 ವರ್ಷದ ಹಿಂದೆ, 30 ವರ್ಷದ ಹಿಂದೆ ನಾವು ಹೋಟೆಲಿಗೆ ಹೋದರೆ ಇಡ್ಲಿ, ದೋಸೆ, ಪುರಿ, ಹೀಗೆ 2-3 ಐಟಮ್ಸ್ ಇರ್ತಿತ್ತು. ಹೌದು, ಟೀ ಅಥವಾ ಕಾಫಿ. ಕರೆಕ್ಟ್. ಈಗ ಏನಾಗಿದೆ, ಎಂಥ ಚಿಕ್ಕ ಹೋಟ್ಲಿಗೆ ಹೋಗಲಿ 100 ಐಟಮ್ ಇರುತ್ತೆ. ಮತ್ತು ಅದು ನಂಬಲಿಕ್ಕಾಗಲ್ಲ ಅಂಥ ಐಟಮ್. ಏನು, ಕೋಲ್ಡ್ ಕಾಫಿ, ಹಾಟ್ ಐಸ್ ಕ್ರೀಮ್, ಈ ಥರ ಯಾವುದು ಇಲ್ಲ ಅಂತ ಹೇಳೋದಿಲ್ಲ, ಅವ್ನು ಬಂದವರಿಗೆ ಎಲ್ಲವೂ ಕೊಡಬೇಕು ಅಂತ. ಈಗ ನೋಡಿ, ಪೆಪ್ಸಿ ಅಮೇರಿಕನ್ ಕಂಪನಿ ಒಂದು ಗೋಲಿ ವಡಾಪಾವ್ ಅಂತ ಮಾಡಿದ್ದಾರೆ. ಗೋಲಿ ವಡಾಪಾವ್ ಅಂತೇಳಿ. ಎಸ್, MBA ಆದ ಹುಡುಗರು ನಮ್ಮ ಮಂಗಳೂರಿನಲ್ಲಿ ಇರಲಿ, ಹುಬ್ಬಳ್ಳಿಯಲ್ಲಿರಲಿ, ಬೆಂಗಳೂರಿನಲ್ಲಿ MBA ಆದ ಹುಡುಗರು ಯಾರು ಒಂದು 10-15 ಲಕ್ಷ ರೂಪಾಯಿ ಬಂಡವಾಳ ಹಾಕೋ ಸಾಮರ್ಥ್ಯ ಇದೆ, ಅವ್ರದ್ದೇ ಆದಂಥ ಒಂದು ಉದ್ಯಮವನ್ನು ಶುರು ಮಾಡೋಂಗಿಲ್ಲ. ಆ ಗೋಲಿ ವಡಾಪಾವ್ನ ಫ್ರೆಂಚೈಸಿ ತೊಗೊತಾರೆ, ಅದನ್ನು ನಡೆಸ್ಕೊಡ್ತಾರೆ. ಅಂದರೆ ಒಂದು ವಡಾಪಾವ್ ಅಂದರೆ
ಅಮೇರಿಕನ್ಸ್ ಯೋಚನೆ ಮಾಡಿದರು, ಜಗತ್ತಿನ ನೂರಾರು ರಾಷ್ಟ್ರದಲ್ಲಿ ವಡಾಪಾವ್ ಮಾಡಿ ಕೇವಲ ಭಾರತದಲ್ಲೇ ಒಂದು 10,000 ಕೋಟಿ ಟರ್ನ್ ಓವರ್ ಮಾಡಬಹುದು ಅಂತ. ಇವತ್ತು ನನಗೆ ಅದ್ರ ಬಗ್ಗೆ ಡಿಟೇಲ್ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು 20 ಮಳಿಗೆ ಇದೆ ಗೋಲಿ ವಡಾಪಾವ್. ಆದರೆ ವಡಾಪಾವ್ ಮಾತ್ರ ಇದೆ. ಒಂದೊಂದು ಅಂಗಡಿಯಲ್ಲಿ ಸಾಧಾರಣ ಒಂದು 30,000 ರೂಪಾಯಿ ವ್ಯಾಪಾರ ಆಗುತ್ತೆ ಒಂದು ದಿವಸಕ್ಕೆ. ಹೀಗೆ ಯು ಹ್ಯಾವ್ ಟು ಎಕ್ಸ್ಪ್ಲೈಟ್ ದ ಮಾರ್ಕೆಟ್, ಯು ಹ್ಯಾವ್ ಟು ಕ್ರಿಯೇಟ್ ದ ಮಾರ್ಕೆಟ್. ನಾವು ಪತ್ರಿಕೆಯಲ್ಲಿ ಕೂಡ ಬಂದಾಗ ತಮಗೆ ನೆನಪಿರ್ಬೋದು, 15 ವರ್ಷದ ಹಿಂದೆ ರಾಜ್ಯ ಪತ್ರಿಕೆ ಬಗ್ಗೆ ನಾನು ಮತ್ತೆ ಒಂದಷ್ಟು ಕೇಳಬೇಕಾದ್ರೆ ಟ್ರಾನ್ಸ್ಪೋರ್ಟ್, ಅದಕ್ಕಿಂತ ಮೊದಲು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ನಾನು ಕೇಳಬೇಕಿದೆ. ಯಾಕಂತ ಹೇಳಿದ್ರೆ ಒಂದೊಮ್ಮೆ ಕೆಲವು ವರ್ಷಗಳ ಹಿಂದೆ, ನನಗೆ ಎಷ್ಟು ವರ್ಷಗಳ ಹಿಂದೆ ಅಂತ ಗೊತ್ತಾಗ್ತಾ ಇಲ್ಲ, ಈ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಬಹಳ ಮುಖ್ಯವಾಗಿ ಎಲ್ಲ ಟ್ರಕ್ಗಳನ್ನು ಹೊಂದಿದ್ದವರು ನಮಗೆ ಇದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. 1-2 ಲಾರಿ ಇದ್ದವರಂತೂ ಖಂಡಿತ ನಮಗೆ ಸಾಧ್ಯ ಇಲ್ಲ ಅಂತೇಳಿ ಬಹಳಷ್ಟು ಮಂದಿ ಆ ಒಂದು ಲಾರಿಯನ್ನು ನಡೆಸೋದನ್ನೇ ಬಿಟ್ಟಿದ್ರು. ಸೊ ಇಂತಹ ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಹೇಗೆ ಭಾಳ ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಅನ್ನುವಂಥ ಕುತೂಹಲಗಳು ಬಹುಶಃ ಇವತ್ತಿನ ಮಟ್ಟಿಗೆ ಬೇರೆ. ಆದರೆ ಆ ಸಂದರ್ಭದಲ್ಲಿ ತಾವು ಆರಂಭ ಮಾಡಿ ಇದನ್ನು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿದ್ರಿ, ಇದು ಹೇಗೆ ಸಾಧ್ಯ ಆಯಿತು ಅನ್ನೋದು? ನಾವು 38 ವರ್ಷ ಹಿಂದೆ ಟ್ರಾನ್ಸ್ಪೋರ್ಟ್ ಶುರು ಮಾಡಿದಾಗ ಟೆಕ್ನಾಲಜಿ ಯಾವುದು ಇದ್ದಿಲ್ಲ. ಮೊಬೈಲು, ಇಮೇಲು ಅಂಥದ್ದು, ಕಂಪ್ಯೂಟರ್ ಎಂಥದ್ದು ಇದ್ದಿಲ್ಲ. ಎವ್ರಿಥಿಂಗ್ ವಾಸ್ ಫಂಕ್ಷನಲ್ ಮ್ಯಾನ್ಯುವಲಿ. ಅದಕ್ಕೆ ಬೇರೆ ಕನ್ಸೆಪ್ಟನ್ನು ನಾವು ಕೊಟ್ವಿ, ತುಂಬ ಇನ್ವಾಲ್ವ್ ಆಗಿದ್ವಿ. ಬೇರೆ ಟ್ರಾನ್ಸ್ಪೋರ್ಟ್ ಕಂಪನಿಗಳು ನಮಗಿಂತ 10 ಪಟ್ಟಲ್ಲ, ನಮಗಿಂತ 100-200 ಪಟ್ಟು ಸಾಮರ್ಥ್ಯ ಇದ್ದವರು ಇದ್ದರು. ಆದರೆ ಅವರು ತಮ್ಮ AC ಚೇಂಬರ್ಗಳನ್ನು ಬಿಟ್ಟು ಹೊರಗಡೆ ಬರಲಿಲ್ಲ. ಏನು ನಡೀತಾ ಇದೆ, ಡ್ರೈವರ್ ಕಷ್ಟ ಏನು, ಗ್ರಾಹಕರ ಕಷ್ಟ ಏನು, ಕೂಲಿಯವನ ಕಷ್ಟ ಏನು, ಯಾಕೆ ಸರಕುಗಳು ಡ್ಯಾಮೇಜ್ ಆಗಿ ಹೋಗುತ್ತೆ, ಯಾಕೆ ಬೇಗ ಹೋಗುತ್ತೆ, ಎಲ್ಲಿ ನಾವು ಉಳಿತಾಯ ಮಾಡಬೇಕು, ನಾವು ಇದನ್ನೆಲ್ಲನೂ ಒಂದೊಂದೇ ಸ್ಟಡಿ ಮಾಡಿ ಎಲ್ಲಿ ಉಳಿತಾಯ ಮಾಡಬೇಕು ಅಲ್ಲಿ ಉಳಿತಾಯ. ಮಂಗಳೂರಿನಲ್ಲಿದ್ದಂಥ ಬಹಳ ಕಂಪನಿಗಳು ಮುಚ್ಚಿ ಹೋದವು, ಬಹಳ ಸಾಂಪ್ರದಾಯಿಕವಾಗಿ ಹಿಂದಿನ. ಅದಕ್ಕೆ ಅವರು ಕಾರ್ಬನ್ ಕಾಪಿ ಆಗಿರ್ತಾರೆ. ನನ್ನ ಲೈಫ್ನಲ್ಲಿ ಇನ್ನೂವರೆಗೂ ನಾನು ಕಾರ್ಬನ್ ಕಾಪಿ ಆಗಿಲ್ಲ. ಇವತ್ತೊಬ್ಬ ಯಶಸ್ವಿ ಉದ್ಯಮಿ ಇರ್ಬೋದು, ನಾವು ಚಿಕ್ಕ ಮಟ್ಟದ ಉದ್ಯಮಿ, ನಾವು ದೊಡ್ಡ ಉದ್ಯಮಿ ಅಂತ ನಾವು ಹೇಳೋಕ್ಕೋದಿಲ್ಲ, ಅಥವಾ ಒಬ್ಬ ಸಿನಿಮಾ ತಾರೆ ಇರ್ಬೋದು. ನೀವು ಒಬ್ಬರನ್ನ ಕಾಪಿ ಮಾಡಿ ಬದುಕ್ತೀರಂದ್ರೆ ಬದುಕೋಕ್ಕಾಗಲ್ಲ. ನೀವು ಇವತ್ತು ಕನ್ನಡ ರಾಜ್ಕುಮಾರ್ ಆಗಬೇಕು ಅಂದರೆ ಅವ್ರು ಕಾಪಿ ಮಾಡಿದ್ರೆ ಆಗಲ್ಲ. ಅದಕ್ಕಿಂತ ಹೆಚ್ಚು ಮಾಡೋದು ಸಾಮರ್ಥ್ಯ ಇರ್ಬೋದು ನಿಮ್ಮ ಹತ್ರ, ನಂಗೆ ಗೊತ್ತಿಲ್ಲ. ನಿಮ್ಮದೇ ಆದಂಥ ಐಡೆಂಟಿಟಿ ಮಾಡ್ಕೋಬೇಕು. ಕನ್ನಡ ರಾಜ್ಕುಮಾರ್ ಅವ್ರು ಯಾರು ಕಾಪಿ ಮಾಡಲಿಲ್ಲ, ಹಿಂದಿ ರಾಜ್ಕುಮಾರ್ ಕಾಪಿ ಮಾಡಲಿಲ್ಲ. ಅದೇ ಥರ ನಮ್ಮ ಇನ್ಬಿಲ್ಟ್ ಅದು ನಾವು ಅನೇಕ ಸಾರಿ ಮಾಡುವಾಗ ಅನೇಕ ತಪ್ಪುಗಳನ್ನು ಮಾಡ್ಬೋದು, ಮತ್ತು ನಾವು ಮಾಡಿದ್ದೆಲ್ಲನೂ ಸರಿ ಅಂತ ಆಗಲ್ಲ. ಆದರೂ ಕೂಡ ಅದು ಕೀಪ್ ಆನ್ ಟ್ರೈಯಿಂಗ್ ಆ್ಯಂಡ್ ಈಗ ಡಾಕ್ಟರ್ ಈಸ್ ಪ್ರಾಕ್ಟೀಸಿಂಗ್ ಅಂತಂತಾರೆ, ಈಚ್ ಪೇಷಂಟ್ ಈಸ್ ಎ ಚಾಲೆಂಜ್. ಲಾಯರ್ ಈಸ್ ಪ್ರಾಕ್ಟೀಸಿಂಗ್ ಅಂತಾರೆ, ಎಲ್ಲ ಒಬ್ಬ ಗ್ರಾಹಕರು ಅವ್ರಿಗೆ ಚಾಲೆಂಜಿಂಗ್. ಹಾಗೆ ಎಲ್ಲ ಉದ್ಯಮಿಗಳನ್ನು ಪ್ರಾಕ್ಟೀಸಿಂಗ್. ಆ ಒಂದು ಪ್ರಾಕ್ಟೀಸಿಂಗು ನಾವು ಕೊನೆಯ ಹಂತದಲ್ಲಿ ಹೊರಗೆ ಹೋಗಿ ಅವ್ರ ಸಮಸ್ಯೆಗಳನ್ನು ಅರ್ಥಕೋಬೇಕು. ಇವತ್ತು ನಾನು ಕಾರ್ಬನ್ ಕಾಪಿ ಅಂತ ಹೇಳಿದ್ನಲ್ಲ, ನನಗಿಂತ 100-200 ಪಟ್ಟು ಸಾಮರ್ಥ್ಯ ಇದ್ದಂಥ ಟ್ರಾನ್ಸ್ಪೋರ್ಟ್ ಕಂಪನಿಗಳು ಅವರು ಒಂದು AC ಚೇಂಬರ್ನಲ್ಲಿ ಕುಂತ್ಕೊಂಡು ಡಿಸಿಷನ್ ತೊಗೊಂಡು ಇದೇ ಹಂಗಾಗಬೇಕಂದ್ರೆ ಆಗಲ್ಲ. ಆ ಡಿಸಿಷನ್ಗೆ ಏನು ಕಾರಣ, ಆ ಬಾಟಮ್ ಲೈನ್ ವಿಚಾರ ಮಾಡಬೇಕು, ಆದರೆ ಮಾತ್ರ ಸಾಧ್ಯ ಆಗುತ್ತೆ. ಎಸ್ ಸರ್, ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ಎಸ್ ವೀಕ್ಷಕರೇ, ವಿಜಯ ಸಾರಥಿಯಲ್ಲಿ ಡಾಕ್ಟರ್ ವಿಜಯ ಸಂಕೇಶ್ವರ ಅವರ ಜೊತೆಗಿನ ಈ ಒಂದು ಸಂವಾದ ಮತ್ತೆ ಮುಂದುವರೆದು ಒಂದು ಸಣ್ಣ ವಿರಾಮ ಬಳಿಕ ಮತ್ತೆ ಬರ್ತದೆ.